ಪುರಾತನವಾದ ದೇವಸ್ಥಾನಗಳನ್ನು ಹೊತ್ತುಗೊತ್ತು ಇಲ್ಲದ ಬೇಡಿಯಲ್ಲಿ ತುಘಲಕ್ ನೀತಿಯಂತೆ ಅಕ್ರಮವಾಗಿ ತೆರವುಗೊಳಿಸುವುದನ್ನು ವಿಶ್ವ ಹಿಂದೂ ಪರಿಷತ್ ತೀವ್ರವಾಗಿ ಖಂಡಿಸುತ್ತದೆ ಎಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪ್ರಾಂತ ಕಾರ್ಯಾಧ್ಯಕ್ಷರಾದ ಎಂಬಿ ಪುರಾಣಿಕ್ ಹೇಳಿದರು. ಅವರು ರಾಜ್ಯದಲ್ಲಿ ಪುರಾತನ ದೇವಸ್ಥಾನ ತೆರವುಗೊಳಿಸುವ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ನಗರದ ಕದ್ರಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದರು. ಜಿಲ್ಲಾಡಳಿತ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಸರಿಯಾಗಿ ಗ್ರಹಿಸದೆ ರಾತ್ರೋರಾತ್ರಿ ಹಲವಾರು ವರ್ಷಗಳ ಇತಿಹಾಸವಿರುವ ದೇವಸ್ಥಾನಗಳನ್ನು ಕೆಡವಿ ಹಿಂದೂ ಸಮಾಜಕ್ಕೆ ನೋವುಂಟು ಮಾಡಿದೆ. ಜಿಲ್ಲಾ ಸಮಿತಿ ದೇವಸ್ಥಾನದ ಮಂಡಳಿ ಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಆ ದೇವಸ್ಥಾನದ ಇತಿಹಾಸ, ದೇವಸ್ಥಾನ ಇರುವ ಸ್ಥಳದಲ್ಲಿ ಇತ್ತೀಚೆಗೆ ರಸ್ತೆ ನಿರ್ಮಾಣವಾಗಿರುವ ವಿಚಾರ ಪರಿಶೀಲಿಸಿ ನಂತರ ತೀರ್ಮಾನ ತೆಗೆದುಕೊಳ್ಳಬೇಕು ಎಂದು ತಿಳಿಸಿದ್ರೂ ಸಹ ಜಿಲ್ಲಾಡಳಿತ ಅವೈಜ್ಞಾನಿಕವಾಗಿ ದೇವಸ್ಥಾನಗಳನ್ನು ಕೆಡವಿರುವುದು ಖಂಡನೀಯ ಎಂದು ಹೇಳಿದರು. ಅನಧಿಕೃತವಾಗಿ ಧಾರ್ಮಿಕ ಸಂಸ್ಥೆಗಳಿವೆ, ದೇವಸ್ಥಾನ, ಚರ್ಚ್, ಗುರುದ್ವಾರ, ಮಸೀದಿ ಎಲ್ಲ ಇದೆ, ಜೈನ ಮಂದಿರಗಳು ಇದೆ. ಇದರ ಬಗ್ಗೆ ಸರ್ಕಾರ ಸೂಕ್ತ ಒಂದು ಕ್ರಮವನ್ನ ಕೈಗೊಳ್ಳಬೇಕು. ಈ ರೀತಿಯಲ್ಲಿ ಯಥಾತತ್ವ ಧಾರ್ಮಿಕ ಕ್ಷೇತ್ರಗಳನ್ನ ಅಥವಾ ಮಂದಿರಗಳನ್ನು ಕಟ್ತಾ ಹೋದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಎನ್ನುವ ದೃಷ್ಟಿಯಿಂದ ಒಂದು ಆರ್ಟಿಕಲ್ ಯಾರು ಕೂಡ ಕೋರ್ಟಿಗೆ ದಾವೆಯನ್ನು ಹಾಕಲಿಲ್ಲ. ಕೋರ್ಟ್ ಆ ಸಂದರ್ಭದಲ್ಲಿ ಇದನ್ನು ತಾನೇ ಸ್ವತಃ ಸ್ವೀಕರಿಸಿ ಅದರ ಬಗ್ಗೆ ಚರ್ಚೆಯನ್ನ ಅಲ್ಲಿ ನಿಷ್ಕರ್ಷೆಯನ್ನು ಮಾಡಿ ಗುಜರಾತ್ ಸರ್ಕಾರದ ಇವರಿದ್ದಾರೆ ಮುಖ್ಯ ಸಲಹೆಗಾರರು ಕಾನೂನು ಅವರನ್ನು ಕರೆಸಿ ವಿಚಾರ ಮಾಡುವಾಗ ಕೋರ್ಟ್ ಹೇಳಿದಿಷ್ಟೇ, ಇದು ಕೇವಲ ಗುಜರಾತಿಗೆ ಮಾತ್ರ ಸಂಬಂಧಪಟ್ಟಂತಲ್ಲ, ಉಳಿದದ್ದನ್ನ ಬೇರೆ ಸರ್ಕಾರಗಳು ನೋಡಲಿ. ಆಗ ಅವರು ಕೊಟ್ಟ ಆಶ್ವಾಸನೆಯಂತೆ ಗುಜರಾತಿನಲ್ಲಿರ್ತಕ್ಕಂತಹ ಈ ಎಲ್ಲ ಅನಧಿಕೃತವಾಗಿ ಸರ್ಕಾರದ ಜಾಗದಲ್ಲಿರ್ತಕ್ಕಂತಹ ಇದರ ಬಗ್ಗೆ ಒಂದು ಸರ್ವೆಯನ್ನು ಮಾಡಿ ನಾವು ಮುಂದೆ ಕೋರ್ಟ್ಗೆ ಬರ್ತೇವೆ. ಪ್ರತಿಭಟನೆಯಲ್ಲಿ ಬಜರಂಗ ದಳದ ಪ್ರಾಂತ ಸಂಯೋಜಕರಾದ ಮುರಳೀಕೃಷ್ಣ ಹಸಂತಡ್ಕ, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಗೋಪಾಲ್ ಕುತ್ತಾರ್, ಶಿವಾನಂದ್ ಮೆಂಡನ್, ಭುಜಂಗ ಕುಲಾಲ್, ಪುನೀತ್ ತಾವರ ಮೊದಲಾದವರು ಭಾಗವಹಿಸಿದ್ರು.